ನಮ್ಮ ಕುಡ್ಲ ನ್ಯೂಸ್ 24/7 ನಲ್ಲಿ ಆರಂಭವಾಗಲಿರುವ ಕುಡ್ಲ ಕಿಚನ್ ಹೊಸ ವಿನೂತನ ಕಾರ್ಯಕ್ರಮ ಕರಾವಳಿಯ ತುಳುನಾಡಿನ ಹೋಟೆಲುಗಳ ತಿಂಡಿ ತಿನಿಸುಗಳ ಬಗ್ಗೆ ಸಮಗ್ರ ಚಿತ್ರಣ ನೀಡುವ ವಿಶೇಷ ಸರಣಿ ಕಾರ್ಯಕ್ರಮದ ಉದ್ಘಾಟನಾ ಸಭಾ ಕಾರ್ಯಕ್ರಮ ಸಮಾರಂಭ ನಮ್ಮ ಕುಡ್ಲ ವಾಹಿನಿಯ ಸಭಾಂಗಣದಲ್ಲಿ ನಿನ್ನೆ ಜರುಗಿತು. ದೀಪ ಬೆಳಗಿಸುವ ಮೂಲಕ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಕುಡ್ಲ ಕಿಚನ್ ಪ್ರೊಮೋವನ್ನ ಸದಾನಂದ ಶೆಟ್ಟಿ ರಿಮೋಟ್ ಒತ್ತುವ ಮೂಲಕ ಚಾಲನೆ ನೀಡಿದ್ರು. ಬಳಿಕ ಶುಭ ಹಾರೈಸಿದ ಅವರು, ಇಂದು ಹೋಟೆಲ್ ಉದ್ಯಮ ವಿಶಾಲವಾಗಿ ಬೆಳೆದಿದೆ, ನೂರಾರು ಹೋಟೆಲ್ಗಳು ಅಕ್ಕಪಕ್ಕ ಆರಂಭವಾಗುತ್ತದೆ ಎನ್ನುವಾಗ ಮಾಲಕರು ಉಳಿದವುಗಳ ಬಗ್ಗೆ ಆತಂಕ ಪಡುವಂತಹ ಅಗತ್ಯ ಖಂಡಿತ ಇಲ್ಲ. ಅತ್ಯುತ್ತಮ ಸೇವೆ, ಶುದ್ಧ ಅಡುಗೆ, ಶುಚಿ ರುಚಿಯಾದ ತಿಂಡಿ ತಿನಿಸು ಜೊತೆಗೆ ತನ್ನ ಗ್ರಾಹಕರನ್ನ ಪ್ರೀತಿಯಿಂದ ಕಾಣುವ ಮಾಲಕ ಎಂದಿಗೂ ಯಶಸ್ವಿ ಹೋಟೆಲ್ ಉದ್ಯಮಿ ಆಗ್ತಾನೆ ಎಂದು ಅಭಿಪ್ರಾಯವನ್ನು ಪಟ್ಟರು. 50 ವರ್ಷಗಳ ಹಿಂದೆ ತಾನು ಹೋಟೆಲ್ ಆರಂಭಿಸಿದಾಗ ಬಹಳಷ್ಟು ಸವಾಲುಗಳು ಇದ್ವು. ಖುದ್ದು ನಾನು ಮತ್ತು ಪತ್ನಿ ಮೀನು ಮಾರುಕಟ್ಟೆಗೆ ಹೋಗಿ ಮೀನು ತರಕಾರಿ ತಂದು ಅಡುಗೆ ಮಾಡಿದ್ದ ದಿನಗಳನ್ನ ಅವರು ನೆನಪಿಸಿಕೊಂಡ್ರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಸಾಯಿರಾದ ಸಮೂಹ ಸಂಸ್ಥೆಯ ಆಡಳಿತ ನಿರ್ದೇಶಕರು ಮನೋಹರ ಶೆಟ್ಟಿ, ಸೂರಜ್ ಇಂಟರ್ನ್ಯಾಷನಲ್ ಸುರತ್ಕಲ್ ಮಾಲಕ ರವೀಂದ್ರ ಪೂಜಾರಿ, ಹೋಟೆಲ್ ಮಾಯಾ ಇಂಟರ್ನ್ಯಾಷನಲ್ನ ವಾಸುದೇವ ಕಾಮತ್, ಮಹಾರಾಜ ಹೋಟೆಲ್ನ ಸಿಇಒ ಶ್ರೀಮತಿ ಕೋಮಲ್ ಎಸ್ ಪ್ರಭು ಹಾಗೂ ಹೋಟೆಲ್ ಮಚಲಿಯ ವಾಮನ್ ಪೈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಶುಭ ಹಾರೈಸಿದ್ರು. ನಮ್ಮ ಕುಡ್ಲ ವಾಹಿನಿಯ ನಿರ್ದೇಶಕ ಲೀಲಾಕ್ಷ ಕರ್ಕೇರ, ಸಿಇಒ ಕದ್ರಿ ನವನೀತ ಶೆಟ್ಟಿ ಉಪಸ್ಥಿತರಿದ್ದರು. ಎಸ್ ಸರ್, ರಿಮೋಟ್ ಒತ್ತುವ ಮೂಲಕ ಕುಡ್ಲ ಕಿಚನ್ ಕಾರ್ಯಕ್ರಮಕ್ಕೆ ಶುಭಾರಂಭ. ಕರಾವಳಿಯ ಹೋಟೆಲ್ಗಳ ಸ್ವಾದಿಷ್ಟ ಊಟ ಉಪಹಾರ, ತಿಂಡಿ ತಿನಿಸುಗಳ ಹಾಗೂ ಪಾರಂಪರಿಕ ಮನೆ ಊಟದ ನೆನಪು. ಒಣಸ್ ತೆನಸ್ ವಿಶೇಷ ಸರಣಿ ಕಾರ್ಯಕ್ರಮ ಕುಡ್ಲ ಕಿಚನ್. ನಮ್ಮ ಒಂದು ಕಲ್ಚರನ್ನು ಎಷ್ಟು ಮುಂದೆ ತಗೊಂಡೋಗ್ತೇವೆ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ನಮ್ಮ ಕುಡ್ಲ ಕರ್ಕೇರ ಬ್ರದರ್ಸ್. ದಿಸ್ ಥಾಟ್ ಆಫ್ ಬ್ರಿಂಗಿಂಗ್ ದ ಕಿಚನ್ ಲೈವ್ ಆನ್ ದ ಶೋ ಈಸ್ ಎ ಬಿಗ್ ಅಪಾರ್ಚುನಿಟಿ. ಇವತ್ತು ನಾವು ದೊಡ್ಡ ದೊಡ್ಡ ಶೋವರ್ಸಿಗೆ ನೋಡ್ತೇವೆ. ಯು ಸಿ ದ ಫುಡ್ ಚಾನಲ್ಸ್. ವೈ ನಾಟ್ ವಿ? ದಿಸ್ ಕ್ವೆಶನ್ ಹ್ಯಾಸ್ ಅರೈಸ್ಡ್ ಇನ್ ಯುವರ್ ಮೈಂಡ್ಸ್ ಆ್ಯಂಡ್ ದಟ್ಸ್ ಎ ಗ್ರೇಟ್ ಥಿಂಗ್ ವಿಚ್ ಶುಡ್ ಗ್ರೋ and which should come into the market. ಜನರಿಗೆ ಪ್ರೋತ್ಸಾಹ. ಈಗ ನಾವೇನಾದರೂ ಮಾಡುವಾಗ ನೋಡಿದರೆ ಜನರಿಗೆ ಮನೆಯಲ್ಲಿ ಮಾಡುವ, ಅದು ಸರಿ ಆಗಲಿಲ್ಲ, ಅವರು ಮಾಡಿದಾಗೆ ಮಾಡಲಿಲ್ಲ, ನಾವು ಮಹಾರಾಜಕ್ಕೆ ಹೋಗುವ ಅಂತೇಳಿ ಅಲ್ವಾ? ಸೊ ಇದನ್ನು ನಮ್ಮ ಮಾಯಾ ಅವರು ಹೇಳಿದಾಗೆ ನಮಗೆ ಬೆನ್ನು ತಟ್ಟಿದಾಗೆ ಆಗಿದೆ. ಸರ್, ಥ್ಯಾಂಕ್ ಯು. ಅಲ್ಪ ಹೋಟೆಲ್ ಆಪನು ಅಣ್ಣ ಏತೇ ಹೋಟೆಲ್ ಆವಡು ನಮ್ಮ ದಾಲ ತರವೆ ಚಾಲ್ಪರಲ್ಲಿ ಅವ ಹಕ್ಕಲಕ್ಕಳು ಮಲ್ತ ತೂಡು ಐಟಿ ನಮ್ಮ ಅವಲೇಂಜಿ 10 ಹೋಟೆಲ್ ಆವಡು ನಂಗೆ ದಾಲಜ್ಜಿ ವಾ ಹೋಟೆಲ್ ಬೇರಾಪಿನ ವೇ ಹೋಟೆಲ್ ಬೇರಾಪಿನಿ ನಮ್ಮ ದಾಲ ತರ ನಂಗೆ ದಾನಿ ಬೇರಾಯ್ಜಿ ನಮ್ಮನೇ ಒಂದು ಮಲ್ಪಡವು ಹಾಸ್ಪಿಟಾಲಿಟಿ ಉಪಚಾರದ ಒಂಜಿ ಬೇರವು ಉಪಚಾರೊಟ್ಲ ಫುಡ್ ಜಿಲ್ಲ ಉಪಚಾರೊಟ್ಲ ಜನಗಳು ಬರ್ಪೇರು. ಟೂರಿಸಮ್ ನಿಜವಲ್ಲ, ಟೂರಿಸಮ್ ಇದ್ದಿಂದ ನಮ್ಮನೇ ಜನ ಬರ್ಪಿನಿ ಪೋಪಿನಿ ಆ ಮೋನೆ ಅವೇ ಮೋನೆ ಅಂತೂ ನಮ್ಮ ಟೂರಿಸಮ್ ಬಕ ಇತ ಶಿಪ್ ಬರಡು ಅವು ಹೆಂಚಿನ ಇದಾಯ್ದು ಟೂರಿಸ್ಟ್ ಬತ್ತನೇ ನಮ್ಮ ಊರು ದೇಶ ಹೆಂಚಿನ ಮಿಟ್ಟಬಾರ ಸಾಧ್ಯ ಉಂಡು. ಈತ ನಮ್ಮ ಬೇತೆ ಸಿಂಗಾಪುರ ಅವಡು ದುಬೈ ಅವಡು ಟೂರಿಸಮ್ ಇಜ್ಜಿ ಹೆಂಚಿನ ಉಂಡವಳು ದಾಲಜ್ಜಿ ಆಂಡ ಭಾರಿ ಪೂರ್ಲದ ಕಾರ್ಯಕ್ರಮ ಹೆಂಗೆ ಭಾರಿ ಸಂತೋಷ ಒಂದುಂಡು. ಇಂಚಿನ ಕಾರ್ಯಕ್ರಮ ನನ್ನ ಭಾರಿ ಪೂರ್ಲು ಮೂಡ್ದು ಬರಡು ಇನಿ ಭಾರಿ ಖುಷಿ ಆಪುಂಡು. ನಮ್ಮ ಕುಡ್ಲ 24x7 ವಾಹಿನಿ ಕುಡ್ಲ ಕಿಚನ್ ಅಂತ ಪನ್ಪೆನ ಒಂಜಿ ಪೊಸತ್ ಕಾರ್ಯಕ್ರಮ ಕೊರೊಂದುಲ್ಲೇರು.
ಒಂದು ನಮ್ಮ ಊರಿನ ಎಂಚ ನಮ್ಮ ಇಂಪ್ರೂವ್ಮೆಂಟ್ಸ್ ಮಲ್ಪೊಡೆದು ಪನ್ಪೆನೆಕ್ ಒಂದೊಂದು ರೀತಿಡ್ ನಮಗೆ ಸಪೋರ್ಟ್ ಒಂದು ಬಿಸ್ನೆಸ್ ಮ್ಯಾನ್ನಾಗಲಿಗೆ ಒಂದು ಬೇತೆ ಬೇತೆ ರೀತಿಡ್ ನಮ್ಮ ಲಕ್ಷ್ಯ ಕರ್ಕೆರ್ನ ಅಂಚನಾರ್ ಕದ್ರಿತ್ ನವನೀತ್ನರ್ನ ಒಂದು ಪೂರ ಇಂಡೈರೆಕ್ಟ್ಲಿ ನಂಗೆ ಸಪೋರ್ಟ್ ತಿಕ್ಕೊಂಡು ಒಂದು ಬಿಸ್ನೆಸ್ಗೆ ನಮ್ಮ ಎಂಚ ಒಂಜಿಲ್ಲ ಹೈಟ್ ಕೊನೊಡ್ಡ ನಂಗೆ ಇಂಚಿನ ಸಪೋರ್ಟ್ ಪಿರೋಡು ಬರೋದುಂಡು ಒಂದೇ ಹಿಡ್ದಾತ್ರ ನಮ್ಮ ನನಲ ಮಿತ್ತು ಪೋರ ಸಾಧ್ಯ ಉಂಡು. ಸೊ ಅಂಚೆನೆ ನಮ್ಮ ಮಾತೆರ್ಲ ನಂಗೆ ಸಪೋರ್ಟ್ ಸಿಕ್ಕಂಡ ಗೌರ್ಮೆಂಟ್ ಟೂರಿಸಮ್ ಸೆಕ್ಟರ್ಲ ಮುಲ್ತದ ಎಡ್ ಸಪೋರ್ಟ್ ಬತ್ತನ ನಮ್ಮ we can do a best place of this thing. ನಮ್ಮ ತುಳುನಾಡು ಈ ಬಾರಿ ಪೊರ್ಲುಡು ತುಳುನಾಡು ಮಲ್ಪಗ ನಮ್ಮ ಈ ಜಾಗ ಓಲ ನಮ್ಮ ಸಂಸ್ಕೃತಿ ಸಂಸ್ಕಾರ ಏನು ಉಂಟು ಪೂರಲ್ಲ ಎಡ್ಡೇನು ಉಂಟದಲ್ಲ ಜನಕ್ಕಲ್ಲ ನಮ್ಮ ಬಾರಿ ಪಾಲಿಶ್ಡ್ ಉಲ್ಲ ಪೂರ ಎಡ್ಡೆ ಇಂಟೆಲೆಕ್ಚುಯಲ್ ಪೀಪಲ್ಸ್ ಆರದೆ. ಸೊ ಅಂಚದುಪ್ಪನಾಗ ಈ ಜಾಗನ ನಮ್ಮ ಯಾನ್ ಕುಡವರಾಗಲಿಗೆ ನಮ್ಮ ಕುಡ್ಲದಾಗಲಿಗೆ ಯಾನ್ ಬಾರಿ ಥ್ಯಾಂಕ್ಸ್ ಪನ್ಪೈ ಅಂದೆ ಒಂದು ನಿಂಗೆ ಉನ್ಪುರ ಇಂಕ ಎನ್ನ ಮನಸ್ಸೆಲ್ಲ ಮಸ್ತ್ ವರ್ಷದ ಯಾನ್ ನೆಟ್ ವರ್ಕ್ ಮಲ್ತೊಂದಿಲ್ಲ ನೆಟ್ ಎಂಜ ಎಂಚ ಸಪೋರ್ಟ್ ಕೊರ್ಪಿನ ಪನ್ಪಿನ ಪ್ರಶ್ನೆ. ಸೊ ಒಂದು ರಿಯಲಿ ನೀವು ಎಡ್ಡೆ ಸಪೋರ್ಟ್ ಕೊಡ್ತಾರೆ ಯಾನ್ ಥ್ಯಾಂಕ್ ಯು ಫಾರ್ ಆಲ್ ಆಲ್ ಥ್ಯಾಂಕ್ ಯು ಗಿವಿಂಗ್ ದಿಸ್ ಆಪರ್ಚುನಿಟಿ ಫಾರ್ ಮೀ. ಥ್ಯಾಂಕ್ ಯು.